ಹುಲಿವೇಷಧಾರಿಗಳ ಮೈಮೇಲೆ ಆವೇಶ ವಿಚಾರವಾಗಿ ಕರಾವಳಿಯಲ್ಲಿ ಚರ್ಚೆ, ವಾದ ಪ್ರತಿವಾದ ಜೋರಾಗಿದೆ. ಹುಲಿವೇಷ ಊದು ಪೂಜೆಯ ವೇಳೆ ಹಲವರಿಗೆ ಆವೇಶ ಬರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ನಡೆಯುತ್ತಿದೆ. ಕರಾವಳಿಯ ಜನಪ್ರಸಿದ್ಧ ಜಾನಪದ ಕಲೆ ಹುಲಿವೇಷಕ್ಕೆ ತನ್ನದೇ ಆದ ಮಹತ್ವ ಇದೆ. ಕರಾವಳಿಯ ಪ್ರಮುಖ ಹಬ್ಬಗಳಲ್ಲಿ ಹುಲಿವೇಷ ಪ್ರಮುಖ ಪಾತ್ರ ವಹಿಸುತ್ತಿದೆ. ಹುಲಿವೇಷ ಹಾಕುವ ಮೊದಲು ಊದು ಪೂಜೆ ಸಲ್ಲಿಸುತ್ತಾರೆ. ಈ ವೇಳೆ ಕೆಲವರಿಗೆ ಆವೇಶ ಬರುತ್ತದೆ ಎಂಬ ನಂಬಿಕೆ ಇದೆ. ಇದೀಗ ಹುಲಿವೇಷಕ್ಕೆ ಆವೇಶ ಬರುವುದು ಸುಳ್ಳು ಎಂದು ಕೆಲವರು ಪ್ರತಿಪಾದಿಸುತ್ತಿದ್ದಾರೆ. ಆವೇಶ ಮತ್ತು ಆಕರ್ಷಣೆ ಸಹಜ ಎಂದು ಹಲವರು ಹೇಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹುಲಿವೇಷ ಆವೇಶ ತಾರಕಕ್ಕೇರಿದೆ. ನಟಿ, ಹುಲಿವೇಷ ಕಲಾವಿದೆ ಸುಷ್ಮಾ ರಾಜ್ ಹಾಗೂ ಹುಲಿವೇಷಧಾರಿಗಳ ಹೇಳಿಕೆ ಈಗ ಚರ್ಚೆಗೆ ಕಾರಣವಾಗಿದೆ. ಹುಲಿವೇಷ ಹಾಕಿದವರಿಗೆ ಆವೇಶ ಬರುವುದೇ ಸುಳ್ಳು ಎಂದು ಪ್ರತಿಪಾದಿಸಿದ್ದಾರೆ. ಈ ವಿಚಾರ ನಾನು ಹೇಳಲೇಬಾರದು ಎಂದಿದ್ದೆ. ಹುಲಿ ಮೈಮೇಲೆ ಬರುವ ಕಾಯಿಲೆ ಈಗ ಉಡುಪಿಯಿಂದ ಮಂಗಳೂರಿಗೂ ವಿಸ್ತರಣೆಯಾಗಿದೆ. ನಮ್ಮಲ್ಲಿ ಹಲವು ವರ್ಷಗಳಿಂದ ಹುಲಿವೇಷ ಹಾಕುತ್ತಿರುವ ಅನುಭವಿಗಳಿದ್ದಾರೆ. ನನ್ನ ತಂದೆಯು ಹಿರಿಯ ಹುಲಿವೇಷಧಾರಿಯಾಗಿದ್ದರು. ಅವರು ಕೂಡ ಈ ಆವೇಶ ಬರುವುದನ್ನು ನಂಬುತ್ತಿರಲಿಲ್ಲ ಎಂದಿದ್ದಾರೆ. ಉಡುಪಿಯ ಹಿರಿಯ ಹುಲಿವೇಷಧಾರಿಯೊಬ್ಬರು ಹೇಳಿಕೆ ನೀಡಿ, ನಾನು 52 ವರ್ಷಗಳಿಂದ ಹುಲಿವೇಷ ಹಾಕುತ್ತಿದ್ದೇನೆ. ಅನೇಕ ಕ್ಷೇತ್ರಗಳಲ್ಲಿ ನಾನು ಹುಲಿವೇಷ ಹಾಕಿದ್ದೇನೆ. ಈವರೆಗೆ ನನಗೆ ಒಮ್ಮೆಯೂ ಆವೇಶ ಬಂದಿಲ್ಲ. ಹುಲಿಚಾಮುಂಡಿ ಕ್ಷೇತ್ರದಲ್ಲೂ ಹುಲಿವೇಷ ಹಾಕಿದ್ದೇನೆ. ಎಲ್ಲೂ ಕೂಡ ನನಗೆ ದರ್ಶನ ಬಂದಿಲ್ಲ. ಈಗ ಗಲ್ಲಿಯಲ್ಲಿ ಹುಲಿವೇಷಧಾರಿಗಳು ಆವೇಶ ಬಂದಂತೆ ನಟಿಸುತ್ತಾರೆ. ಈಗ ಮಂಗಳೂರಿನಲ್ಲೂ ಇದು ಶುರುವಾಗಿದೆ. ಹುಲಿವೇಷಧಾರಿಗಳಿಗೆ ದರ್ಶನ ಆವೇಶ ಬರಬಾರದು. ದರ್ಶನ ಪಾತ್ರಿಗಳು ಈ ವಿಷಯದಲ್ಲಿ ಯಾಕೆ ಮಾತನಾಡುವುದಿಲ್ಲ? ಪ್ರತಿಯೊಬ್ಬ ವೇಷಧಾರಿಯೂ ಈಗ ಆವೇಶ ಬಂದಂತೆ ಮಾಡುತ್ತಾರೆ. ಆವೇಶ ಬರುವುದನ್ನು ಕಂಡಾಗ ನನಗೆ ಬೇಸರವಾಗುತ್ತದೆ ಎಂದಿದ್ದಾರೆ. ಯಾನಿ ವಿಡಿಯೋ ಮಲ್ಪೆರೆ ಬಲ್ಲಿ ಪಂಡದ್ ಮಸ್ತ್ ಅವಾಯ್ಡ್ ಮಲ್ತೆ ಆಂಡ ಪಿಲಿ ಮೇಯ್ಟ್ ಬರ್ಪಿನ ಸೀಕ್ ಉಡುಪಿಡಿತ್ತಿನ ಇತ ಕುಡ್ಲಗ್ಲ ಸ್ಪ್ರೆಡ್ ಆತನ್ ಮಸ್ತ್ ವರ್ಷ ಎಕ್ಸ್ಪೀರಿಯನ್ಸ್ ಉಪ್ಪುನ ಪಿಲಿ ನಮ್ಮೊಟ್ಟುಗುಲ್ಲೆರು ಆರ್ ದಾದ ಪನ್ಪೇರ್ ತೂಲೆ ಎನ್ನನೆ ಯಾನೆ ಬಂದು 52 ವರ್ಷ ಪಿಲ್ಲಿ ಆನೆ ನಮ್ಮದೊಂದು ಮಾರ್ಸಿಗೆ 52 ವರ್ಷ ಮಸ್ತ್ ಕ್ಷೇತ್ರ ಬೋದು ಪಿಲ್ಲಿ ಮಾಡ್ದ ಇಂಚಿನ ಸಾನಾಡು ರಂಗ ಓಲ್ಲ ಉಂಟು ಅಲ್ಲ ಎಂಗ್ಲಿಗೆ ಇನಿ ಮುಕ್ತವ್ ರಂಗಡಿ ಪಿಲಿ ಮೇಯ್ಟ್ ಬೈದಿನಿ ಎಂಗ್ಲು ಪಿಲಿಚಾಮುಂಡಿನ ಏರಿಯಾಡು ರಂಗ ಗೊಂತದ ಪಿಲಿಚಾಮುಂಡಿ ಏರಿಯಾಡು ಬೊಟ್ಟು ದೀಜೆ ಈ ಮೇಯ್ಟ್ ಇಂಚಿದ ಏರಿಯಾಡು ಬೊಟ್ಟು ಅಣ್ಣ ಇಂಗ್ಲಿ ದಾಲದು ಪ್ರಾಬ್ಲಮ್ ಆದ ಈ ದರ್ಶನ ಬೈದಿ ದಾಲ ಅಣ್ಣ ಇತ್ತೆ ಗಲ್ಲಿ ಪಿಲಿಗೆ ದರ್ಶನ ಇಂತ ಕುಟ್ಲಾಗ್ಲ ಸಾಕಲ್ಲ ಆ ಸಿಕ್ಕಿ ಬರ್ತವೆ ಪಿಲಿಗೆ ದರ್ಶನ ಬರ್ತೀವಿ ಅವು ಬರಲ್ಲ ಬಲ್ಲಿ అంటే ఈత పూర ನಮ್ಮ ದರ್ಶನ ಪಾತ್ರ ದಾಯ ಪಾತ್ರ ದರ್ಶನ ಪ್ರತಿ ಜೋಕ್ಲೈತೆ ಮೇ ಕುಂಬಾರ ಇದು ಮೇ ಕುಂಬಾರ ಈಗಲೇ ಇರ್ತದೆ ಮಂಡ್ಯದ ಇರ್ತದೆ ಕಾರ್ ಇರ್ತದೆ ನದಿ ಒಪ್ಪಿನಿ ದರ್ಶನದ ಎಂಕಿ ಬಾರಿ ಬೇಜಾರ ಯಾನೈಕಿ ಸಪೋರ್ಟಿ ದರ್ಶನ ಈ ವಿಡಿಯೋಗೆ ಹೆಂಗ್ ಮಸ್ತ್ ಹೇಟ್ ಬರು ಆಣ ಸತ್ಯದ ಪರವಾದುಂತವೆ ಎಂಕಲ್ಲ ಡ್ಯಾಡಿಲ ಪಿಲಿ ಮೇಯ್ಟ್ ಬರ್ಪಿನೈತ ಎಗೇನ್ಸ್ಟ್ ಇತ್ತೇರು. ಸುಷ್ಮಾ ರಾಜ್ ಹೇಳಿಕೆಗೆ ಹುಲಿವೇಷಧಾರಿಗಳು ಕೌಂಟರ್ ಕೊಟ್ಟಿದ್ದಾರೆ. ಉಡುಪಿಯ ಪ್ರಸಿದ್ಧ ಹುಲಿವೇಷಧಾರಿ ಚೇತನ್ ಹೇಳಿಕೆ ನೀಡಿ, ನಾನು ಹಲವು ಸಂಘಟನೆಗಳಲ್ಲಿ ಹುಲಿವೇಷ ಸೇವೆ ಮಾಡುತ್ತೇನೆ. ಹುಲಿವೇಷ ಕಾರ್ಣಿಕ ಸಂಸ್ಕೃತಿ ಎಲ್ಲ ತುಳುನಾಡಿನವರಿಗೆ ಗೊತ್ತು. ಆವೇಶ ಬರುವುದು ಸುಳ್ಳು, ಆಡಂಬರ ಎನ್ನುತ್ತಾರೆ. ವಿಡಿಯೋಗೋಸ್ಕರ ಈ ರೀತಿ ಮಾತನಾಡುತ್ತಾರೆ ಎಂದು ಹೇಳಿದ್ದಾರೆ. ಹುಲಿವೇಷಧಾರಿಗೆ ಮೈಮೇಲೆ ಆವೇಶ ಬರುವುದು ಹುಲಿದೈವ ಅಲ್ಲ. ನಾವು ಹತ್ತಿರದಿಂದ ಹಲವರನ್ನ ನೋಡಿದ್ದೇವೆ. ವೇಷಧಾರಿಯ ಮನೆಯ ದೈವಗಳು ಆವೇಶ ಬರಬಹುದು. ವೇಷ ಹಾಕಿದ ಕ್ಷೇತ್ರದ ದೈವದ ಆಕರ್ಷಣೆ ಆಗಿರಬಹುದು. ಸಾನ್ನಿಧ್ಯದ ಶಕ್ತಿ ಆವೇಶ ಬರಬಹುದು. ಹುಲಿಯೇ ಆವೇಶ ಬರುತ್ತದೆ ಎಂದು ಯಾರೂ ಹೇಳಿಲ್ಲ. ಇದರ ಬಗ್ಗೆ ನಿಂದನೆ ಮಾಡುವವರು ಗಮನಿಸಬೇಕು. ನಾನು ಹೇಳುವ ಕ್ಷೇತ್ರಕ್ಕೆ ಬಂದು ಹುಲಿವೇಷ ಹಾಕುತ್ತೀರಾ? ಕ್ಷೇತ್ರಕ್ಕೆ ಬಂದು ವೇಷ ಹಾಕಿ ಎಂದು ಚೇತನ್ ಸವಾಲ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಆವೇಶ ಬರುತ್ತದೆ ಅಥವಾ ಬರುವುದಿಲ್ಲ ಎಂಬುದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ನಮಸ್ತೆ ಮಾತಾರೆಗ್ಲ ಯಾನಿಗಲ ಚೇತನ್ ಸುಭಾಸ್ ನಗರ ಈಗಲೇ ಮಾತಾರೆಲ್ಲ ಪರಿಚಯ ಪೆರೆವು
ಅಂಚನೆ ವಿಷಯದಾದ ಪಣ್ಣಗ ಯಾನ್ ಈ ನಮ್ಮ ಜೂನಿಯರ್ ಪ್ರಿನ್ಸ್ ಕೊರಂಕ್ರ ಬಾಡಿದ ಒಂಜಿ ಟೀಮುಡು ಪಿಲಿವೇಷ ದಾರಿ ಅಂಚನೆ ನಮ್ಮ ವೀರಮಾರ್ತಿ ವ್ಯಾಯಾಮ ಶಾಲೆಡ್ಲ ಅಲ್ಪಲ ಸೇವೆ ಮಲ್ಪನಂಜಿ ವೇಷಧಾರಿ ಅಂಚನೆ ನಾನಾ ರೀತಿಯ ದೇವಸ್ಥಾನಡು ಅಂಚತ್ತಿನ ಬ್ಯಾತ ಪೂರ ಕೊಡಿಟ್ಲ ಒಂಜಿ ಪಿಲಿವೇಷ ಪಾಡ್ದು ಅಲ್ಪ ನರ್ತನ ಸೇವೆ ಕೊರ್ಪಿನೇ ಪಿಲಿವೇಷದ ಕಾರ್ಣಿಕ ದಾದ ಪಂದು ಆ ತುಳುನಾಡು ಸಂಸ್ಕೃತಿ ದಾದ ಪಂದು ಮಾತಾಡಗಳ ಗೊತ್ತಿತ್ತಿನ ವಿಷಯ ಯಾನ್ ವಿಡಿಯೋ ಮಲ್ಪೋಡ ನನ್ನ ಕಾರಣ ಕೆಲವೊಂದು ಎಂಕ್ ವಿಷಯಗಳು ಬರ್ತನೆ ದಯಪಣ್ಣಾಗ ಈ ಮೈಟ್ ಬರ್ಪಿನ ಪೊಕ್ಕಡೆ ಅವು ಪೂರ ಆಡಂಬರ ವಿಡಿಯೋಗೆ ಮಲ್ಪುನು ಅಂಚ ಪಣಂದು ವಿಷಯ ಸಮ ದಯಪಣ್ಣಾಗ ಪಿಲಿ ವೇಷದ ಇಟ್ಟು ಮೈಟ್ ಬರ್ಪಿನಿ ಪಿಲಿಯೇ ಬಂದು ಪಂಡ್ರೆ ಕಾಪುಚಿ ದಯಪಣ್ಣಾಗ ಎಂಕಲ್ಲ ಅವೇನು ಬದಿಟ್ಟು ತೂತಿನಾಗಲಿ ಎಂಕಲೆಗೆ ಅನುಭವ ಉಂಡು ದಯಪಣ್ಣಾಗ ಕೆಲವೊಂಜಿ ಅಗಲ ಇಲ್ಲದ ದಾದಾನ ದೇವದೇವರ ದಾದಾನದ ಅಗಲೆ ಗೊಂಜಿ ಆಕರ್ಷಣೆ ಬರ್ಪುನ ಬರ್ರೆ ಚಾನ್ಸಸ್ ಉಂಟು ಬೊಕ್ಕೊಂದ ಬಣ್ಣಗ ಆ ಅಲ್ತ ಸಾನ್ನಿಧ್ಯದ ದೇವರ ದಾದಾನ ಶಕ್ತಿ ಇತ್ತಂದ ಅಲ್ಪಲ ಅಗಲೆ ಗೊಂಜಿ ಮೈತ ಮಿತ್ ಒಂಜಿ ಅಟ್ರಾಕ್ಷನ್ ಆಪಿನ ಸಂದರ್ಭ ಉಂಡು ದಯ ಬಣ್ಣಗ ಒಂದು ಪಿಲಿಯೇ ಮೈಟ್ ಬರ್ಪಿನಿಂದ ಏರ್ಲ ಬಂತು ಬೊಕ್ಕೊಂಜಿ ಆನೆತನಿಗೆಲ್ಲ ಡೈರೆಕ್ಟ್ ಆದ ಪಣದುಲ್ಲೆ ಏರ್ ನೆತ್ತ ಬಗ್ಗೆ ನಿಂದನೆ ಮಾಡ್ತೊನ್ಲೇರ ಹತ್ರ ನೆತ್ತ ಬಗ್ಗೆ ಏರ್ ಬೊಡ್ಚಾನ ಪಾತೇರ ಅಗಲೆಗ್ ನಿಗಿಲ್ ಬತ್ತದ ಎಂಕ್ಲು ಯಾನ್ ಒಲ್ಪ ಪಿಲಿವಾಡುವೆ ಅತ್ತ ಯಾನ್ ಒಲ್ಪ ಪಿಲಿತ ಸೇವೆ ಮಲ್ಪೆ ಅಲ್ಪ ಬತ್ತದ ನಿಗಿಲ್ಲ ಪಿಲಿವೇಶ ಪಾಡ್ದು ಮೈಟ್ ಏರೇ ಬರ್ಪುಣ ಯಾನ್ ಪನ್ಪೂಜಿ ಬಲ್ಪ ಬತ್ತಿನ ಅಲ್ಪ ನಿಗಿಲು ಅಗಲೇನ್ ಪತ್ತೋಡು ಪತ್ತದಿ ಇದು ಅಗಲೇಟ ಆ ವಿಷಯ ನಿಗಿಲು ಸುಳ್ಳ ಸತ್ಯನ ಬಂದು ಒಂದೇ ನಿಗಿಲು ವಿಡಿಯೋ ಮಂತ್ ನಿಗಿಲು ಬಾಕಿದಾಗೆಲ್ಲ ಜನಕ್ಲೆ ಮಾಡೋದು ದಯ ಬಣ್ಣಗ ನಿಗಿಲು ಅಪಪ್ರಚಾರ ಮಲ್ಪರೆಗ್ ಐಟ್ ವಿಷಯ ಲಾಯ್ಕ್ ಐಟ್ ಏತೋ ಕಮೆಂಟ್ ಬರ್ಪುಣ್ ಅವು ಇಂಚ ಪೊಕ್ಕಡೆ ಅವು ಅಂಜ ಸುಳ್ಳು ಮಲ್ಪಿನಿ ವಿಡಿಯೋ ಮಲ್ಪುನ ವಿಷಯದ ಬಣ್ಣಗ ವಿಡಿಯೋದಾಗಲು ಅಗಲು ಅವೇನ್ ಫೋಕಸ್ ಮಲ್ತದ ಐದು ಹೈಲೈಟ್ ಗೆಪ್ಪೆ ಅವು ಅಗಲ ತಪ್ಪುನ್ಲ ಮನ್ಪೂಜಿ ಅಗಲ ಸರಿಯಿನ್ಲ ಮನ್ಪೂಜಿ ದಯ ಬಣ್ಣಗ ಅಗಲೆಗ್ ಅವು ವ್ಯೂಸ್ ಅವಡು ಅಂಚ ಅವಡು ಆಂಡ ಒಂದು ತುಳುನಾಡದ ಕಾರ್ಣಿಕ ದಾದ ಬಣ್ಣ ಕೆಲವರ ದಾದ ಬಣ್ಣಗ ಎಂಕಲ ಲೈಫ್ ತೂತಿನ ಕೆಲವರಿಗೆ ಈ ಪೈಂಟ್ ಹಾಕನಾಗ ಪೈಂಟ್ ಬ್ರಷ್ ದೀವನನೇ ವೈಬ್ರೇಷನ್ ಹಾಪುನಾಗಲಿ ಆಕರ್ಷಣೆ ಹಾಪುನ ಅವೇ ನಮ್ಮ ಸುಳ್ಳು ಬಂಟ್ರೆಗೆ ಹಾಪುನ ಅತ್ತನ ನಾನು ಅಕಲ ಅಕಸ್ಮಾತ್ ನಮಗೆ ಪಿಲಿ ಲೋಬನ ಸೇವೆ ಬುಡ್ನಾಗ ಅದಾಗ ವೈಬ್ರೇಟ್ ಹಾಪುನಾಗಲಿಗೆ ಅದಾಗ ನಮ್ಮ ಅಗಲೆ ಪತ್ತಂದೆ ಬುಡ್ರೆಗೆ ಹಾಪುನ ನೀ ಕೆಲವರು ಕಮೆಂಟ್ ಮನ್ಪೇರ ಅವೇನಾಗಲಿ ಬುರ್ದು ಬುಡ್ಲೆ ಬನ್ಪಿರತ್ತೆ ಬುರ್ದು ಬುಡ್ಲೆ ಬನ್ಪಿನಾಗ ಅವು ದೇವರ ಕಾರ್ಣಿಕ ಐತಿ ಯಾಪಣ್ಣಗೆ ಎಂಕ್ಲು ಅವೇನ ಏರ್ ಕಮೆಂಟ್ ಮಲ್ಪೇರ ಅಗ್ ಆ ಸಾನ್ನಿಧ್ಯ ಯಾನಿತ್ಯ ಒಲ್ಪೊಬ್ಬರ ಬಂಡೆ ಮಡಬೈ ನೀಲಕಂಠ ಮಹಾಬಾಬು ಸ್ವಾಮಿ ದೇವಸ್ಥಾನದ ಅಲ್ಪ ಎಂಕಲು ಪಿಲಿಪಾಡುವ ಜೂನಿಯರ್ ಪ್ರಿನ್ಸ್ ಕೊರಂಕ್ರ ಬಡಿದಾಗ ಅಲ್ಪಲ ಬಲೆ ಅಲ್ತರ ಬೊಕ್ಕ ವೀರಮಾರ್ತಿ ವ್ಯಾಯಾಮ ಶಾಲದಲ್ಪ ಅಲ್ಪಲ ಬಲೆ ಬೊಕ್ಕ ಕೆಲವು ನಾನಾ ರೀತಿ ಉಂಡು ಯಾನ್ ಎಂಕ್ಲು ಒಲ್ಪ ಮಲ್ತೊಂದು ಅಡೆ ಬಲೆ ಅಲ್ಪ ಬತ್ತದು ಏರ್ ಕಮೆಂಟ್ ಮಲ್ತೊಂದ್ಲೇರ ಅಗ್ಗಲ್ಲ ಪಿಲಿವೇಶ ಪಾರ್ದು ಅಲ್ಪ ನಿಗಿಲ್ಲ ಅಲ್ಪ ಒಂದು ಆಗಲೇ ಎರೆಗ್ ಆಕರ್ಷಣೆ ಹಾಪುನ ನಿಗಿಲ್ ಪತ್ತೋಡು ನಿಗಿಲ್ ಪತ್ತಿನಾದಾಗ ಅವು ಸುಳ್ಳ ಸತ್ಯನ ಬಂದು ನಿಗಲೇ ಗೊತ್ತವಳು ಉಂದಿ ಈ ವಿಷಯ ದಯ ಪಣ್ಣು ಬಂದಾಗ ಎಂಕಲೆಗಳ ಕೆಲವೊಂದು ವಿಷಯ ಮಣಿ ಪಂದ ಎಂಕಲ್ ಕುಲ್ದ ದಯ ಪಣ್ಣಾಗ ಒಂದು ವಿಷಯ ಎರೆಗಲ ನಮ್ಮ ತುಳುನಾಡದ ಅಪಪ್ರಚಾರ ಬಲ್ಲಿ ಈ ದೈವದೇವರನ ಕಾರ್ಣಿಕ ಏನ ಬಂದು ನಮಕ್ ಗೊತ್ತುಜ್ಜಿ ನಮ್ಮ ಪುಟ್ಟರ್ದು ಮಿಂಚಾತಿನ ಬೊಕ್ಕ ಕುಡ್ಲಾಡು ಪಿಲಿವೇಶ ಮೇಟ್ ಬರ್ಪುಣ ಉಡುಪಿಡ್ ಬರ್ಪುಣ ಕುಡ್ಲಾಡ್ ಮೈಸೂರು ಬರ್ಪುಣ ವಿಷಯ ಏನ ಪಣ್ಣಾಗ ಮೈಟ್ ಬರ್ಪಿನ ಪಿಲಿವೇಶ ಬಂದು ಎಂಕ್ ಪಂಟ್ರೆಗ ಆಪುಜಿ ಎಂಕ್ ಯಾನ್ ತೂತಿನ ಮಟ್ಟಿಗೆ ದಯ ಪಣ್ಣಾಗಲ್ಲ ಇಲ್ಲದ ಒಂದು ದೈವದೇವರನ ಏನಂದ್ರೆ ಕಾರ್ಣಿಕ ಆದಿಪ್ಪರೆಗವು ಅತ್ತನ ಅಲ್ತ ಸಾನ್ನಿಧ್ಯದ ಒಂಜಿ ಏನಂಡಲ ಶಕ್ತಿ ರಾದಿಪ್ಪರೆಗವು ಬೊಕ್ಕ ಸುಳ್ಳು ಬನ್ಪಿನಾಗಲಿಗೆ ಅಲ್ಪ ನಿಗಲ್ ತೂಲೆ ಅವು ಸತ್ಯನ ಸುಳ್ಳ ಬಂದು ಅಲ್ಪ ನಿಗಲ್ ತೂಯಾಡ ಮಾತ್ರ ಗೊತ್ತಾಪು ಅಂಚ ಅದು ಯಾನ್ ಪಾತೆರನೇ ದಾಲ ಬೇಜಾರೆತ್ತಿನ ಮನ್ನಿಸಲೆ ಜೈ ತುಳುನಾಡು ನಮ್ಮ ಸಂಸ್ಕೃತಿ ಒರಿಯೋಡು ಪಿಲಿವೇಶ ಒರಿಯೋಡು.